ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 4ನೇ ಅಧ್ಯಾಯ 5ನೇ ಶ್ಲೋಕ. ದೃಷ್ಟ್ವಾ ಅನುಯಾಂತಾಂ ಋಷಿಂ ಆತ್ಮಜಂ ಅಪಿ ಅಗ್ನಂ ದೃಷ್ಟ್ವಾ ಅನುಯಾಂತಾಂ ಋಷಿಂ ಆತ್ಮಜಂ ಅಪಿ ಅನಗ್ನಂ ದೇವ್ಯಾ ಹ್ರಿಯಾ ಪರಿದದು ನಾಸುತಸ್ಯ ಚಿತ್ರಂ ತದ್ವೀಕ್ಷ್ಯ ಪೃಚ್ಛತಿ ಮುನೌ ಜಗದು ತವ ಅಸ್ತಿ ಶ್ರೀಪುಂ ವಿಧಾನಾತು ಸುತಸ್ಯ ವಿವಿಕ್ತ ದೃಷ್ಟೇ. ಅನುವಾದ: ವೇದವ್ಯಾಸರು ಒಮ್ಮೆ ತಮ್ಮ ಮಗನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಆಗ ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿದ್ದ ಸುಂದರ ಕನ್ಯೆಯರು ವೇದವ್ಯಾಸರ ಬೆತ್ತಲೆಯಾಗಿಲ್ಲದಿದ್ದರೂ ತಮ್ಮ ದೇಹವನ್ನು ಬಟ್ಟೆಯಿಂದ ಮುಚ್ಚಿಕೊಂಡರು. ಆದರೆ ಅವರ ಮಗ ಹಾದು ಹೋಗುವಾಗ ಆತ ಬೆತ್ತಲೆಯಾಗಿದ್ದರೂ ಹಾಗೆ ಮಾಡಲಿಲ್ಲ. ಈ ಬಗ್ಗೆ ಋಷಿಗಳು ಆ ಕನ್ಯೆಯನ್ನು ಪ್ರಶ್ನಿಸಿದರು. ಆಗ ಅವರು ವೇದವ್ಯಾಸರ ಮಗ ತಮ್ಮ ಕಡೆ ನೋಡಿದಾಗ ಅವರ ದೃಷ್ಟಿ ಶುದ್ಧವಾಗಿತ್ತು, ಗಣ್ಣು ಹೆಣ್ಣು ಭೇದ ಇರಲಿಲ್ಲ. ಅದು ವೇದವ್ಯಾಸ ನೋಡಿದ ಅಂಥ ಭೇದ ವಿದ್ಯಿತು ಎಂದು ಉತ್ತರಿಸಿದರು. ಭಾವಾರ್ಥ ವೈಜ್ಞಾನಿಕ ಸಿ ಭಕ್ತಿ ಸ್ವಾಮಿ ಶಿಲರೂಪಾದ ಕೀಜೆ. ನೋಡಿ ಎಂತಂದ್ರೆ, ಈಗ ನಮಗೆ ಒಂದು ಪ್ರಶ್ನೆ ಬರ್ಬೋದು. ವೇದವ್ಯಾಸರು ನೋಡುವಾಗ ಸ್ತ್ರೀಯರು ಬಟ್ಟೆ ಹಾಕಿದ್ರು, ಅದೇ ಶುಕಮುನಿ ನೋಡುವಾಗ ಅವ್ರು ಬಟ್ಟೆ ಹಾಕಲಿಲ್ಲ ಸ್ನಾನ ಮಾಡುವಾಗ. ಇದು ಯಾಕೆ? ವೇದವ್ಯಾಸರಿಗೆ ತುಂಬ ಪ್ರಾಯ ಕೂಡ ಆಗಿತ್ತು. ಆದರೆ ಶುಕಮುನಿ 16 ವರ್ಷದ ಬಾಲಕ. ಇದು ಯಾಕೆ ಹೀಗೆ ಆಯ್ತು? ಯಾಕೆ ಆಯ್ತು ಅಂದರೆ, ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ವೇದವ್ಯಾಸರನ್ನು ಕೂಡ ಕಮೆಂಟ್ ಮಾಡುವ ರೈಟ್ಸ್ ಇಲ್ಲ. ವೇದವ್ಯಾಸರು ಕೂಡ ಮುಕ್ತಾತ್ಮರೇ, ಪ್ರಭುಪಾದ ಹೇಳ್ತಾರೆ. ವೇದವ್ಯಾಸರು ಕೂಡ ಮುಕ್ತಾತ್ಮ, ಅದರಲ್ಲಿ ಡೌಟ್ ಇಲ್ಲ. ಆದರೆ ಅವರು ಗೃಹಸ್ಥನಾದ್ದರಿಂದ ಅವರಿಗೆ ಗಂಡು ಹೆಣ್ಣು ಅಂತ ಅವರಿಗೆ ಭೇದ ಇರಬೇಕು. ಇಲ್ಲದ್ರೆ ಅವರು ಗೃಹಸ್ಥ ಅಲ್ಲ. ಗಂಡು ಹೆಣ್ಣು ಅಂತ ಅವನಿಗೆ ಭೇದ ಇಲ್ಲದೆ ಅವ್ರು ಗೃಹಸ್ಥ ಅಲ್ಲ. ಹಾಗಾಗಿ ಅವ್ರು ಗೃಹಸ್ಥನಾದ ಕಾರಣ ಅವರಿಗೆ ಆ ಭೇದವೇ ಇತ್ತು. ಆದರೆ ಶುಕಮುನಿ ಟೋಟಲ್ ಮುಕ್ತಾತ್ಮರು. ಅವರು ಅಂದರೆ ಉನ್ನತ ನೆಲೆ, ಅವರಿಗೆ ಆ ಭೇದ ಇರಲಿಲ್ಲ. ಹಾಗಾಗಿ ಇದು ನಾವು ತಿಳಿಬೇಕು. ಸ್ವಾಮಿ ಶಿಲಪ್ರಭುಪಾದ ಕೀಚೆ. ವಿದ್ವಾಂಸನಾದ ಮುನಿಯು ಬ್ರಾಹ್ಮಣ ವಿದ್ವಾಂಸನನ್ನು ಹಾಗೂ ಚಂಡಾಲನು, ನಾಯಿಯನ್ನು ಹಾಗೂ ಹಸುವನ್ನು ತನ್ನ ಆಧ್ಯಾತ್ಮ ದರ್ಶನದಿಂದ ಸಮನಾಗಿ ಕಾಣುತ್ತಾನೆ ಎಂದು ಭಗವದ್ಗೀತೆ 5:18 ಹೇಳಿದೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿಚೈವ ಸ್ವಭಾಗೇಚ ಪಂಡಿತ ಸಮದರ್ಶಿನ. ಎಲ್ಲರನ್ನೂ ಒಂದೇ ರೀತಿ ನೋಡುವಂಥದ್ದು. ಶುಕಮುನಿಗಳು ಈ ಹಂತವನ್ನು ತಲುಪಿದರು. ನೋಡಿ, ಅವರೆಲ್ಲವನ್ನು ಒಂದೇ ರೀತಿ ನೋಡ್ತಾ ಇದ್ರು. ಅದೇ ನೀವು ಬ್ರಹ್ಮಭೂತ ಸ್ಟೇಜಿಗೆ ಬಂದರೆ ಅದಾಗ್ತದೆ. ಬ್ರಹ್ಮಭೂತ ಅಂದರೆ ನಾನು ದೇಹ ಅಲ್ಲ, ನಾನು ಆತ್ಮ. ಆ ಸ್ಟೇಜಿಗೆ ನಾವು ನೆಲೆಗೆ ಬರಬೇಕು. ಆದ್ದರಿಂದಲೇ ಅವರಿಗೆ ಸ್ತ್ರೀ ಪುರುಷ ವ್ಯತ್ಯಾಸ ಕಾಣಲಿಲ್ಲ. ಪ್ರಭುಪಾದ ಹೇಳ್ತಾರೆ, ಒಂದು ಕ್ಲಾಸಲ್ಲಿ ಇವತ್ತು ಬೆಳಿಗ್ಗೆ ಕೇಳಿದೆ ಪ್ರಭುಪಾದ ಕ್ಲಾಸ್. ಪ್ರಭುಪಾದ ಹೇಳ್ತಾರೆ ಎಂತ ಅಂದರೆ, ಪ್ರಭುಪಾದ ಅಮೆರಿಕದಲ್ಲಿ ಈ ಮೂವ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಅಂದರೆ ಕೃಷ್ಣ ಪ್ರಜ್ಞೆಗೆ ಎಲ್ಲರನ್ನೂ ತಂದರು, ಸ್ತ್ರೀ ಪುರುಷ ಎಲ್ಲ. ಭಾರತದಲ್ಲಿ ತುಂಬ ರಿವೋಲ್ಟ್ ಆದ್ರು ಅಂದರೆ ಪ್ರಭುಪಾದಿಗೆ, ನೀವು ಹಾಗೆ ಮಾಡಬಾರ್ದು, ನೀವು ನಮ್ಮ ಈ ಸಂಸ್ಕೃತಿ ಇದು ಮಾಡಿದ್ದೀರಿ, ಹೆಂಗಸರಿಗೆ ಇಲ್ಲ, ಈ ವೇದ ಎಲ್ಲ ಕಲಿಲಿಕ್ಕೆ ಅವರಿಗೆ ಇಲ್ಲ, ಗಂಡಸರಿಗೆ ಮಾತ್ರ ಇರುವಂಥದ್ದು. ಮತ್ತು ನೀವು ಪಾಶ್ಚಾತ್ಯ ದೇಶದ ಕ್ರಿಶ್ಚಿಯನ್ಸ್ನವರಿಗೆ ನೀವು ಬ್ರಾಹ್ಮಣ ದೀಕ್ಷೆ ಕೊಡ್ತಾ ಇದ್ದೀರಿ, ಇದು ತಪ್ಪು. ಎಲ್ಲ ಬ್ರಾಹ್ಮಣರು ಅವರೆಲ್ಲ ಟೋಟಲ್ ರಿವೋಲ್ಟ್ ಆದರು ಪ್ರಭುಪಾದಿಗೆ. ಇದು ನೀವು ಮಾಡಿದ ದೊಡ್ಡ ತಪ್ಪು. ಈ ಬೇರೆಯವರೆಲ್ಲ ಪ್ರಭುಪಾದ ಇದು ಗಾಡ್ ಬ್ರದರ್ಸ್ ಅಂದರೆ, ಪ್ರಭುಪಾದ ಇದು ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್, ಅವರಿಗೆ 64 ಮಠ ಇತ್ತು. ಅವರ ಶಿಷ್ಯರು ಅಂದರೆ ಇವರ ಗಾಡ್ ಬ್ರದರ್ಸ್. ಅವರು ಕೂಡ ಹೇಳಿದೆ ಅಂದರೆ ನೀವು ತಪ್ಪು, ಪಾಶ್ಚಾತ್ಯ ದೇಶವನ್ನು ಈ ಕೃಷ್ಣವಾದಿ ತರಬಾರದು. ಏಕೆಂದರೆ ಎಲ್ಲರೂ ದೇಹದ ಭಾವನೆಯಲ್ಲಿ ಇದ್ದಾರೆ. ಮತ್ತು ತುಂಬ ಸ್ತ್ರೀಯರನ್ನು ಕೂಡ ಭಕ್ತಿಯಲ್ಲಿ ತಂದರು ಪ್ರಭುಪಾದ. ಆಗ ಅದಕ್ಕೆ ಕೂಡ ಹೇಳಿದರು, ಸ್ತ್ರೀಯರನ್ನು ಹೀಗೆ ಮಾಡಲಿಕ್ಕಿಲ್ಲ, ಹಾಗೆ ಹೀಗೆ. ಪ್ರಭುಪಾದ ಹೇಳಿದ್ರು, ನೀವೆಲ್ಲ ದೇಹದ ಭಾವನೆಯಲ್ಲಿ ಇದ್ದೀರಿ, ಆತ್ಮದ ಭಾವನೆ ಬರುವಾಗ ಇದು ಬರುವುದಿಲ್ಲ. ನೋಡಿ, ವಿದ್ವಾಂಸನ ಮುನಿಯು ಬ್ರಾಹ್ಮಣ ವಿದ್ವಾಂಸನು ಹಾಗೂ ಚಂಡಾಲನನ್ನು, ನಾಯಿಯನ್ನು ಹಾಗೂ ಹಸುವನ್ನು ತನ್ನ ಆಧ್ಯಾತ್ಮ ದರ್ಶನದಿಂದಾಗಿ ಸಮನಾಗಿ ಕಾಣುತ್ತಾನೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಸುನಿಚೈವ ಸ್ವಭಾಗ್ಯೇಚ ಪಂಡಿತ ಸಮದರ್ಶಿನ. ಅಂದರೆ ಎಲ್ಲವನ್ನು ಒಂದೇ ರೀತಿ ಕಾಣುವಂಥದ್ದು. ಅದು ಜನರಿಗೆ ಗೊತ್ತಿಲ್ಲ. ಪ್ರಭುಪಾದ ಹೇಳ್ತಾರೆ, ತುಂಬ ಬೇಜಾರಲ್ಲಿ ಹೇಳ್ತಾರೆ ಪ್ರಭುಪಾದ. ಅಂದರೆ
ಜನರು ಕೇವಲ ಈ ದೇಹದ ಭಾವನೆಯಲ್ಲಿ ಇದ್ದಾರೆ, ಆತ್ಮದ ವಿಷಯ ಗೊತ್ತಿಲ್ಲ. ಅವರು ಎಲ್ಲ ಜೀವಿಗಳನ್ನು ಭಿನ್ನ ವೇಷಗಳಲ್ಲಿ ಕಾಣುತ್ತಿದ್ದರಷ್ಟೇ ಮಗುವನ್ನು ನೋಡಿದ ತಕ್ಷಣ ಅದರ ಮುಗ್ಧತೆಯನ್ನು ತಾನಾಗಿ ಮನವರಿಕೆ ಆಗ್ತಾಳೆ. ಶುಕಮುನಿಗಳು ಈ ಒಂದು ತಲುಪಿದರು, ಆದ್ದರಿಂದ ಅವರಿಗೆ ಸ್ತ್ರೀ ಪುರುಷ ವ್ಯತ್ಯಾಸ ಕಾಣಲಿಲ್ಲ. ಅವರು ಎಲ್ಲ ಜೀವಿಗಳನ್ನು ಭಿನ್ನ ವೇಷಗಳಲ್ಲಿ ಕಾಣುತ್ತಿದ್ದರಷ್ಟೇ ಮಗುವನ್ನು ನೋಡಿ ತಕ್ಷಣ ಅದರ ಮುಗ್ಧತೆ ತಾನಾಗಿ ಮನವರಿಕೆ ಆಗ್ತದೆ. ಹಾಗೆ ವ್ಯಕ್ತಿಯ ಚರ್ಯೆಯಿಂದಲೇ ಆತನ ಮನೋಭಾವವನ್ನು ಸ್ನಾನ ಮಾಡುತ್ತಿದ್ದ ಆ ಸ್ತ್ರೀಯರು ಗ್ರಹಿಸಿದರು. ಅಂದ್ರೆ ಆ ಸ್ತ್ರೀಯರಿಗೆಲ್ಲ ಗೊತ್ತಾಯ್ತಂತೆ, ಅಂದ್ರೆ ಇವರು ಯಾವ ಲೆವೆಲ್ ಇರ್ತಾರೆ ಅಂತ. ಶುಕಮುನಿಗಳು 16 ವರ್ಷಗಳ ತರುಣರಾಗಿದ್ದು ದಷ್ಟಪುಷ್ಟರಾಗಿದ್ದರು. ಸ್ತ್ರೀಯರಂತೆ ಅವರು ನಗ್ನರಾಗಿದ್ರು. ಅಂದ್ರೆ ನೋಡಿ, ಅವರು ಬಟ್ಟೆ ಹಾಕ್ಲಿಲ್ಲ. ಶುಕಮುನಿ ಅಂದ್ರೆ ಫಸ್ಟಿಗೆ ಬರಲೇ ಇಲ್ಲ ಹೊಟ್ಟೆಯಿಂದ, ಮತ್ತೆ ಬಂದದ್ದು, ಎಷ್ಟೋ ವರ್ಷದ ನಂತರ ಬಂದದ್ದು. ಮತ್ತೆ ಬಂದವರು ನಗ್ನರಾಗಿದ್ರು. ಅವರಂದ್ರೆ ದೇಹದ ಭಾವನೆಯಲ್ಲಿ ಇಲ್ಲ, ಟೋಟಲ್ ಮುಕ್ತಾತ್ಮ. ಸ್ತ್ರೀಯರಂತೆ ಅವರು ನಗ್ನರಾಗಿದ್ರು. ಆದರೆ ಅವರು ಕಾಮಾತೀತರಾದುದರಿಂದ ಮುಗ್ಧರಾಗಿ ತೋರುತ್ತಿದ್ದರು. ಅವರಿಗೆ ಕಾಮ ಇರಲಿಲ್ಲ, ಟೋಟಲ್ ಅವರು ಮುಕ್ತರು. ಆ ಸ್ತ್ರೀಯರು ತಮ್ಮ ವಿಶೇಷ ತಿಳುವಳಿಕೆ ತಕ್ಷಣ ಇದನ್ನು ಗ್ರಹಿಸಿದರು. ನೋಡಿ, ಅವರಿಗೆ ಇಮಿಡಿಯೇಟ್ ಗೊತ್ತಾಯಿತು ಸ್ತ್ರೀಯರಿಗೆ. ಹೀಗಾಗಿ ಶುಕಮುನಿಗಳ ಬಗ್ಗೆ ಅವರು ಸಂಕೋಚ ಪಟ್ಟುಕೊಳ್ಳಲಿಲ್ಲ. ಹಾಗಾಗಿ ಅವರು ಸಂಕೋಚ ಪಡಲಿಲ್ಲ. ಪ್ರಭುಪಾದ ಡಿಸೈಪಲ್ಸ್ ಈ ಮಾಲಿನಿ ದೇವಿದಾಸಿ, ಯಮುನಾ ದೇವಿದಾಸಿ ಮತ್ತೆ ಗೋವಿಂದ ದೇವಿದಾಸಿ, ಇವರೆಲ್ಲ ಪ್ರಭುಪಾದಿದು ಕ್ಲೋಸ್ ಅಸೋಸಿಯೇಟ್ಸ್. ಅಂದರೆ ಪ್ರಭುಪಾದ ಕುಕಿಂಗ್ ಎಲ್ಲ ಮಾಡ್ತಾ ಇದ್ರು. ಅವರು ಹೇಳ್ತಾರೆ, ಪ್ರಭುಪಾದ ಕಣ್ಣಲ್ಲಿ ಆ ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅಂತೆ. ಈಗ ಅವರು ಮಾತಾಜಿ ಅವ್ರದ್ದು ಮಾತಾಡುವಾಗ ಪ್ರಭುಪಾದಿಗೆ ಆ ಗಂಡಿ ಹೆಣ್ಣು ಅಂತ ಡಿಸ್ಕ್ರಿಮಿನೇಷನ್ ಇರಲಿಲ್ಲ. ಪ್ರಭುಪಾದ ಆತ್ಮದ ಇದು ಕಾಣ್ತಾ ಇದ್ರು. ಹಾಗಾಗಿ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಕೂಡಲೇ ನಮಗೆ ಆ ಬರ್ತದೆ, ಇಲ್ಲದ್ರೆ ನಮಗೆ ಸ್ತ್ರೀ ಪುರುಷ ಅನ್ನುವ ಇದು ಬರ್ತದೆ. ಹೀಗಾಗಿ ಶುಕಮುನಿಗಳ ಬಗ್ಗೆ ಅವರಿಗೆ ಸಂಕೋಚ ಪಟ್ಟಿರಲಿಲ್ಲ. ಆದರೆ ಅವರ ತಂದೆ ಹೋಗುವಾಗ ಮಾತ್ರ ಸಂಕೋಚದಿಂದ ಬಟ್ಟೆ ತೊಟ್ಟುಕೊಂಡರು. ಆದರೆ ವೇದವ್ಯಾಸರು ಹೋಗುವಾಗ ಸಂಕೋಚದಿಂದ ಹೋಗುದು. ಆ ಸ್ತ್ರೀಯರು ವೇದವ್ಯಾಸರಂತ ಮಕ್ಕಳಂತೆ ಮೊಮ್ಮಕ್ಕಳಂತೆ ಇದ್ದರೂ ಸಹ ವೇದವ್ಯಾಸರು ಗೃಹಸ್ಥರಾದ್ದರಿಂದ ಸ್ತ್ರೀಯರು ಸಾಮಾಜಿಕ ರೀತಿಗಳ ತಕ್ಷಣ ಅನುಸರಿಸಿದರು. ಅವರಂದ್ರೆ ಮಕ್ಕಳ ಮೊಮ್ಮಕ್ಕಳ ಏಜ್ ವೇದವ್ಯಾಸರು ಮತ್ತು ಅವರಿಗೆ ಸ್ತ್ರೀಯರಿಗೆ, ಆದ್ರೂ ಕೂಡ ಅವರು ಸಂಕೋಚ ಪಟ್ಟರು. ಗೃಹಸ್ಥನು ಸ್ತ್ರೀ ಪುರುಷ ಭೇದವನ್ನು ಗುರುತಿಸಲೇಬೇಕು. ಗೃಹಸ್ಥ ಆದವನಿಗೆ ಇದು ಇರಬೇಕಂದ್ರೆ ಭೇದ, ಇಲ್ಲದಿದ್ರೆ ಆತ ಗೃಹಸ್ಥನಾಗಲ್ಲ. ಸ್ತ್ರೀ ಪುರುಷ ಬಗ್ಗೆ ಅನಾಸಕ್ತಿ ಹೊಂದಿ ಚೈತನ್ಯ ಆತ್ಮದ ವ್ಯತ್ಯಾಸ ತಿಳಿಯಲು ಪ್ರಯತ್ನಿಸಬೇಕು. ಅಂತ ವ್ಯತ್ಯಾಸ ಇರುವವರಿಗೆ ಯಾರೊಬ್ಬನು ಶುಕಮುನಿಯಂತೆ ಸನ್ಯಾಸಿ ಆಗುವ ಪ್ರಯತ್ನ ಮಾಡಬಾರ್ದು. ನೋಡಿ, ಅಂದರೆ ಆರ್ಟಿಫಿಷಿಯಲ್ ನಾವು ಮಾಡಬಾರ್ದು. ಎಷ್ಟು ಶುಕಮುನಿಗೆ ವ್ಯತ್ಯಾಸ ಇರಲಿಲ್ಲ, ನಮ್ಗೆ ಆಗುದಿಲ್ಲ ಅದು, ನಾವು ಆ ನೆಲೆಗೆ ಬರಲಿಲ್ಲ. ಆದರೆ ಶುಕಮುನಿ ಆ ಮುಕ್ತಾತ್ಮ ಟೋಟಲ್ 100% ಕೃಷ್ಣ ಕಾನ್ಷಿಯಸ್ನೆಸ್, 100% ಕೃಷ್ಣ ಕಾನ್ಷಿಯಸ್ ಆದರೆ ನಮ್ಗೆ ಕೂಡ ಆಗ್ಬೋದು ಆ ನೆಲೆಗೆ. ಇಲ್ಲ ಆರ್ಟಿಫಿಷಿಯಲ್ ನಮಗೆ ಆಗುದಿಲ್ಲ. ಆದರೆ ಗೃಹಸ್ಥನಾದಂಗೆ ಅದು ಭೇದ ಇರಬೇಕಂತ ಸ್ತ್ರೀ ಪುರುಷ. ಕಡೆ ಪಕ್ಷ ತಾತ್ವಿಕ ಆಗಿ ಆದರೂ ಈ ಜೀವಿ ಪುರುಷನು ಅಲ್ಲಿ ಸ್ತ್ರೀಯೂ ಅಲ್ಲ ಎಂಬ ವಿಷಯದಲ್ಲಿ ಖಚಿತವಾಗಿರಬೇಕು. ಕಡೆ ಪಕ್ಷ ತಾತ್ವಿಕವಾಗಿ ಆದರೂ ನಾವು ಖಚಿತಪಡಬೇಕು. ಜೀವಿಯ ಬಾಹ್ಯಾವೇಶವು ಈ ಜಗತ್ತಿನ ಜಡ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಲೈಂಗಿಕ ಆಕರ್ಷಣೆ ಅದರ ಉದ್ದೇಶವಾಗಿರುತ್ತದೆ. ನೋಡಿ, ಇಡೀ ಲೋಕದಲ್ಲಿ ಈಗ ಎಂತಂದ್ರೆ ಈ ಲೈಂಗಿಕ ಆಕರ್ಷಣೆ. ಪ್ರಭುಪಾದ ಹೇಳ್ತಾರೆ, ಕಾಮದಲ್ಲಿ ಮೇನ್ ಬರುವಂಥದ್ದು ಸೆಕ್ಸ್. ಮತ್ತೆ ಬೇರೆ ಉಂಟು, ಸೆಕ್ಸ್ ಮಾತ್ರ ಅಲ್ಲ, ಬೇರೆ ಕೂಡ ಎಲ್ಲ ತುಂಬ ಬೇರೆ ಬೇರೆ ರೀತಿಯ ಕಾಮ ಉಂಟು. ಅದರ ಮೇನ್ ಸೆಕ್ಸ್. ಈ ಸೆಕ್ಸ್ ಡಿಸೈರ್ ಅನ್ನು ಹೋದ್ರೆ ಎಲ್ಲವೂ ಸರಿಯಾಗ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಈ ಜಗತ್ತಿನ ಜಡವಸ್ತುಗಳಿಂದ ಮಾಡಲ್ಪಟ್ಟಿವೆ. ಲೈಂಗಿಕ ಆಕರ್ಷಣೆ ಅದರ ಉದ್ದೇಶವಾಗಿರುತ್ತದೆ. ಇದು ಜೀವಿಯ ಲೌಕಿಕದಲ್ಲಿ ಸಿಲುಕಿಸುತ್ತದೆ. ಈ ಲೌಕಿಕದಲ್ಲಿ ನಮಗೆ ಅಂದ್ರೆ ಎಲ್ಲರಿಗೂ ಇಚ್ಛೆ ಇದೆ. ಈಗ ಪ್ರಭುಪಾದ ಹೇಳುವಂಥದ್ದು, ಈ ಪಾಶ್ಚಾತ್ಯ ದೇಶದಲ್ಲಿ 80 ವರ್ಷ 75 ವರ್ಷ ಅವರು ಕೂಡ ಈ ಪಬ್ಗೆ ಹೋಗುವಂಥದ್ದು, ಮತ್ತೆ 20 ವರ್ಷ ಹುಡುಗಿಯನ್ನು ಹಿಡ್ಕೊಂಡು ಹೋಗುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಒಂದು ಇಂದ್ರಿಯನೇ ಎಲ್ಲ ಅಂದ್ರೆ ಈ ಪ್ರಾಯದ ಕೂಡಲೇ ನಮ್ಮ ಇಂದ್ರಿಯಗಳೆಲ್ಲ ಹೆಂಗಿರುವಾಗ ನಮ್ಗೆ ಜಾಸ್ತಿ ಎಂಜಾಯ್ಮೆಂಟ್ ಮಾಡ್ಬೋದು. ಪ್ರಾಯದ ಮೇಲೆ ಅದು ಹೋಗ್ತದೆ, ಸತ್ತು ಹೋಗ್ತದೆ, ಆದ್ರೂ ಕೂಡ ಹೋಗುವಂಥದ್ದು. ಪ್ರಭುಪಾದ ಇದು ಮೂರ್ಖ, ಪುನಃ ಪುನಃ ಚರ್ವಿತ ಚರ್ವಾನಾನ, ಚೂವಿಂದ ಚೂ. ಇದು ಜೀವಿಯ ಲೌಕಿಕ ಸಿಲುಕಿಸ ಅಂದ್ರೆ ಕಾಮ. ಮುಕ್ತಾತ್ಮ ಈ ಅಸಹಜ ವ್ಯತ್ಯಾಸಗಳಿಗೆ ಅತೀತನಾದಂಥವನು. ಮುಕ್ತಾತ್ಮನಿಗೆ ಇದರ ಮೇಲೆ ಯಾವುದು ಇಂಟ್ರೆಸ್ಟ್ ಇಲ್ಲ. ಆತ ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ವ್ಯತ್ಯಾಸ ಕಲ್ಪಿಸುವುದಿಲ್ಲ.
ಆತನಿಗೆ ಅವರೆಲ್ಲರೂ ಒಂದೇ ಚೇತನ. ಆಧ್ಯಾತ್ಮಿಕ ದರ್ಶನದ ಪರಿಪೂರ್ಣತೆ ಮುಕ್ತಾತ್ಮನ ನೆಲೆ. ಮುಕ್ತಾತ್ಮನ ನೆಲೆ ಅಂತಂದ್ರೆ ಆಧ್ಯಾತ್ಮಿಕ ದರ್ಶನದ ಪರಿಪೂರ್ಣತೆ. ಶುಕಮುನಿಗಳು ಈ ನೆಲೆಯನ್ನು ತಲುಪಿದರು. ಅವರು ಟೋಟಲ್ ಮುಕ್ತಾತ್ಮರು, ಅದರಲ್ಲಿ ಡೌಟೇ ಇಲ್ಲ. ವೇದವ್ಯಾಸರು ಸಹ ಈ ದಿವ್ಯನಲ್ಲಿ ನೋಡಿ, ವೇದವ್ಯಾಸರು ಕೂಡ ಮುಕ್ತಾತ್ಮರು. ಆದ್ರೆ ಅವರು ಗೃಹಸ್ಥನಾದ ಕಾರಣ ಅವರಿಗೆ ಆ ಸ್ತ್ರೀ ಪುರುಷ ಅನ್ನುವ ಭೇದ ಇರಬೇಕು. ಆದರೆ ಗೃಹಸ್ಥನಾಗಿರುವುದರಿಂದ ಅದಕ್ಕೆ ಅನುಗುಣವಾಗಿ ಅವರು ನಡೆದುಕೊಂಡರು. ನೋಡಿ, ಗೃಹಸ್ಥನಾದ ಕಾರಣ ಅವರು ಅದಕ್ಕೆ ಅನುಗುಣ ನಡೆದುಕೊಂಡರು. ಮುಕ್ತಾತ್ಮರಂತೆ ತೋರಿಸಿಕೊಳ್ಳಲು ಅವರು ಬಯಸಲಿಲ್ಲ. ಆದ್ರೆ ನಾವೆಂತ ಮಾಡೋದಂದ್ರೆ, ಪ್ರಭುಪಾದ ಹೇಳ್ತಾರೆ, ನಾವು ಒಳಗೊಂದು ಹೊರಗೊಂದು ನಾವು ತೋರಿಸ್ತೇವೆ. ಆದ್ರೆ ವೇದವ್ಯಾಸರು ಹಾಗೆ ಬಯಸಲಿಲ್ಲ. ನೆಕ್ಸ್ಟ್ ಶ್ಲೋಕ ಹೋಗುವ. 6ನೇ ಶ್ಲೋಕ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕಥಂ ಆಲಕ್ಷಿತ ಪರೌ ಪೌರೈ ಸಂಪ್ರಾಪ್ತ ಕುರುಜಾಂಗಲಾನ್ ಉನ್ಮತ ಮೂಕ ಜಡವಾತ್ ವಿಚರನ್ ಗಜಾ ಸಾವಹೇ ಕಥಂ ಆಲಕ್ಷಿತ ಪೌರೈ ಸಂಪ್ರಾಪ್ತ ಕುರುಜಾಂಗಲಾನ್ ಉನ್ಮತ ಮೂಕ ಜಡವಾತ್ ವಿಚಾರಾನ್ ಗಜಾ ಸಾವಹೇ. ಹೇಗೆ ಆಲಕ್ಷಿತ ಗುರುತಿಸಲ್ಪಟ್ಟನು, ಪೌರೈ ಪುರವಾಸಿಗಳಿಂದ, ಸಂಪ್ರಾಪ್ತ ತಲುಪಿದಾಗ, ಕುರುಜಾಂಗಲ ಪ್ರಾಂತ್ಯಗಳನ್ನು, ಉನ್ಮತ ಹುಚ್ಚು, ಮೂಕ ಜಡವತ್ ಜಡರಂತೆ, ವಿಚರನ್ ಸಂಚರಿಸುತ್ತಿರುವ, ಸಾವಹೇ ಹಸ್ತಿನಾಪುರದಲ್ಲಿ. ಶುಕಮುನಿಗಳು ಹುಚ್ಚರಂತೆ, ಮೂಕರಂತೆ ಹಾಗೂ ಮನೋವಿಕಲರಂತೆ ಕುರು ಮತ್ತು ಜಾಂಗಲ ಪ್ರಾಂತ್ಯಗಳಲ್ಲಿ ಅಲೆದಾಡಿದರು. ಅನಂತರ ಅವರು ಹಸ್ತಿನಾಪುರವನ್ನು, ಈಗಿನ ದೆಹಲಿ ಪ್ರವೇಶಿಸಿದರು. ಆಗ ಪುರಜನರು ಅವರನ್ನು ಹೇಗೆ ಕಂಡರು? ಎಸ್, ಈಗ ರಿಪೀಟ್ ಮಾಡುವ. ಶುಕಮುನಿಗಳು ಹುಚ್ಚರಂತೆ, ಮೂಕರಂತೆ ಹಾಗೂ ಮನೋವಿಕಲರಂತೆ ಕುರು ಮತ್ತು ಜಾಂಗಲ ಪ್ರಾಂತ್ಯಗಳನ್ನು ಅಲೆದಾಡಿದರು. ಅನಂತರ ಅವರು ಹಸ್ತಿನಾಪುರವನ್ನು, ಈಗಿನ ದೆಹಲಿ ಪ್ರವೇಶಿಸಿದರು. ಪುರಜನರು ಅವರನ್ನು ಹೇಗೆ ಕಂಡರು? ಎಸ್, ಭಾವಾರ್ಥ. ಬೈಸ್ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈಗಿನ ದೆಹಲಿ ಮೊದಲು ಹಸ್ತಿನಾಪುರವೆಂದು ಕರೆಯುತ್ತಿದ್ರು, ಏಕೆಂದರೆ ಅದು ಅಸ್ತಿ ಎಂಬ ರಾಜನಿಂದ ಮೊದಲು ಸ್ಥಾಪಿಸಲ್ಪಟ್ಟಿತು. ಶುಕಮುನಿಗಳು ಮನೆಯನ್ನು ಬಿಟ್ಟು ಹುಚ್ಚರಂತೆ ಅಲೆದಾಡುತ್ತಿರುವುದರಿಂದ ಪುರಜನರು ಅವರನ್ನು ಅವರ ಉನ್ನತ ಸ್ಥಿತಿಯಲ್ಲಿ ಗುರುತಿಸುವುದು ಕಷ್ಟವಾಗಿತ್ತು. ನಿಜವಾದ ಮುನಿಯನ್ನು ಆತನ ಮಾತುಗಳನ್ನು ಕೇಳಿ ಗುರುತಿಸಬೇಕು ಹೊರತು ಬಾಹ್ಯವೇಷ ನೋಡಿ ಅಲ್ಲ. ಶ್ರೇಷ್ಠ ಮುನಿಗಳ ಅಥವಾ ಸಾಧುಗಳ ಮಾತುಗಳನ್ನು ಕೇಳಲು ನಾವು
ಅವರ ಬಗ್ಗೆ ಹೋಗಬೇಕು ಹೊರತು ಅವರನ್ನು ನೋಡಲಿಕ್ಕೆ ಅಲ್ಲ. ಸಾಧುಗಳ ಮಾತುಗಳನ್ನು ಕೇಳಲು ಸಿದ್ಧವಿಲ್ಲದವನು ಅವರಿಂದ ಯಾವ ಲಾಭವನ್ನು ಪಡೆಯಲಾರ. ಶುಕಮುನಿಗಳು ಶ್ರೇಷ್ಠ ಸಾಧುಗಳಾಗಿದ್ದು ಭಗವಂತನ ದಿವ್ಯಲೀಲೆಗಳನ್ನು ಕುರಿತು ಮಾತನಾಡಬಲ್ಲವರಾಗಿದ್ದರು. ಅವರು ಸಾಮಾನ್ಯ ಜನರ ಅಪೇಕ್ಷೆಗಳನ್ನು ಪೂರೈಸುತ್ತಿರಲಿಲ್ಲ. ಅವರು ಭಾಗವತವನ್ನು ಕುರಿತು ಮಾತನಾಡಿದಾಗ ಅವರನ್ನು ಗುರುತಿಸಲಾಯಿತು. ಶುಕಮುನಿಗಳು ಎಂದೂ ಮಂತ್ರವಾದಿಯಂತೆ ಕಣ್ಕಟ್ಟು ಪ್ರದರ್ಶನ ಮಾಡಲಿಲ್ಲ. ಹೊರನೋಟಕ್ಕೆ ಅವರು ಮನೋವಿಕಲರಂತೆ, ಮೂಕರಂತೆ, ಹುಚ್ಚರಂತೆ ಕಾಣಿಸಿದರು ಸಹ ನಿಜವಾಗಿ ಅವರು ಶ್ರೇಷ್ಠವಾದ ದಿವ್ಯ ಪುರುಷರಾಗಿದ್ರು. ಎಸ್ ಕಥಂ ಆಲಕ್ಷಿತ ಪೌರೈ ಸಂಪ್ರಾಪ್ತ ಕುರುಜಾಂಗಲಾನ್ ಉನ್ಮತ ಮೂಕ ಜಡವತ್ ವಿಚರನ್ ಗಜ ಸಾವಯೇ. ಅನುವಾದ: ಶುಕಮುನಿಗಳು ಹುಚ್ಚರಂತೆ, ಮೂಕರಂತೆ ಹಾಗೂ ಮನೋವಿಕಲರಂತೆ ಕುರು ಮತ್ತು ಜಾಂಗಲ ಪ್ರಾಂತ್ಯಗಳಲ್ಲಿ ಅಲೆದಾಡಿದರು. ಅನಂತರ ಅವರು ಹಸ್ತಿನಾಪುರವನ್ನು ಈಗಿನ ದಿಡ್ಡೆಯಲ್ಲಿ ಪ್ರವೇಶಿಸಿದರು. ಆಗ ಪುರುಜನರು ಅವರನ್ನು ಹೇಗೆ ಕಂಡರು ನೋಡಿ. ಹೇಗೆಂದರೆ, ನಮಗೆ ಭಯ ಇದರಿಂದ ನಾವು ಪರಿಗಣಿಸಬಾರ್ದು ಒಬ್ಬನನ್ನು. ಹೇಗೆಂದ್ರೆ, ನೋಡ್ಲಿಕ್ಕೆ ನಾವು ಎಂತ ಮಾಡುವಂಥದ್ದು, ನೋಡುವ ವಿಷಯದಲ್ಲಿ ಇವೇನು ಪ್ರಯೋಜನ ಇಲ್ಲ. ಅವನ ಆ ಜ್ಞಾನದಿಂದ ನೋಡಬೇಕು, ಜ್ಞಾನವನ್ನು. ಹಾಗಾಗಿ ಶುಕಮುನಿ ಮಾಮೂಲಿ ಜನ ಅಲ್ಲ. ಯಾಕಂದ್ರೆ ಪರೀಕ್ಷಿತ್ ಮಹಾರಾಜರಿಗೆ ಭಾಗವತ ಹೇಳುವಾಗ ನೀವು ಎಣಿಸಿ, ಅಲ್ಲಿ ವೇದವ್ಯಾಸರು, ನಾರದ ಮುನಿ, ಪರಾಶರ ಮುನಿ ಎಲ್ಲರೂ ಕೂತ್ಕೊಂಡಿದ್ರು. ಮತ್ತೆ ಬೇರೆ ಬೇರೆ ಬ್ರಹ್ಮಾಂಡದ ಎಲ್ಲ ಟಾಪ್ ಮೋಸ್ಟ್ ಋಷಿವರ್ಣೀಯರು ಬಂದಿದ್ರು. ಮಾಮೂಲಿ ಜನ ಅಲ್ಲ. ಆದ್ರೆ ಅವ್ರು ಹಾಗೆ ವರ್ತನೆ ಮಾಡ್ತಾ ಇದ್ರು. ಹೇಗೆ? ಹುಚ್ಚರಂತೆ, ಮೂಕರಂತೆ, ಮನೋವಿಕಲರಂತೆ. ಅದು ಜನರು ತಪ್ಪಾಗಿ ಅವರನ್ನು ತಿಳ್ಕೊಂಡ್ರು. ಆದರೆ ನಿಜವಾಗಿ ಅವರ ರೂಪ ಗೊತ್ತಾದ ಯಾವಾಗ? ಅವರು ಭಾಗವತಮ ಹೇಳುವಾಗ. ಅಂದ್ರೆ ಎಂತ ಆ ರೀತಿ ಜನರಿಗೆ, ಅಂದ್ರೆ ಶುಕಮುನಿ ಬಾಯಿ ತೆಗೆಯುವಾಗ ಟೋಟಲ್ ಕೃಷ್ಣ ಪ್ರೇಮ ಇರುವಂಥದ್ದು. ಇದನ್ನು ನಾವು ತಿಳಿಬೇಕು. ಭಾರತ ವೈಜ್ಞಾನಿಕ ಸೇಸಿ ಭಕ್ತಿ ಸ್ವಾಮಿ ಶಿಲ್ಪ್ರಪಾದ್ ಕಿ ಜೈ. ಈಗಿನ ದೆಹಲಿಯನ್ನು ಮೊದಲು ಹಸ್ತಿನಾಪುರ ಎಂದು ಕರೆಸಿದರು. ಈಗ ದೆಹಲಿ ಉಂಟಲ್ಲ, ಅದಕ್ಕೆ ಹಸ್ತಿನಾಪುರ ಅಂತ ಹೆಸರು. ಏಕೆಂದರೆ ಅದು ಅಸ್ತಿ ಎಂಬ ರಾಜನಿಂದ ಮೊದಲು ಸ್ಥಾಪಿಸಲಾಯಿತು. ಶುಕಮುನಿಗಳು ಮನೆಯನ್ನು ಬಿಟ್ಟು ಹೋದ ಹುಚ್ಚರಂತೆ ಅಲೆದಾಡುತ್ತಿರುವುದರಿಂದ ಪುರಜನರು ಅವರನ್ನು ಅವರ ಉನ್ನತ ಸ್ಥಿತಿಯನ್ನು ಗುರುತಿಸುವುದು ಸ್ಪಷ್ಟವಾಯಿತು. ಎಲ್ಲರ ಜನರು, ಪುರಜನರು ಎಂತ ಮಾಡಿದ್ರು? ಅವರನ್ನು ಹುಚ್ಚ ಅಂತ ಭಾವಿಸಿದ್ರು. ನಿಜವಾದ ಮುನಿಯನ್ನು ಆತನ ಮಾತುಗಳನ್ನು ಕೇಳಿ ಗುರುತಿಸಬೇಕು ಹೊರತು ಬಾಹ್ಯದೇ ವೇಷವನ್ನು ನೋಡಿ ಅಲ್ಲ. ಈಗ ನೋಡಿ, ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ, ನಮ್ಗೆ ಅಭ್ಯಾಸ ಉಂಟು ಈ ಕಲಿಯುಗದಲ್ಲಿ ಜನರು, ಅವ ಎಂತ ಜನ, ಒಳ್ಳೆ ಜನ ನಾವು ಹೇಳ್ತೇವೆ, ಹೊಗಳುವಂಥದ್ದು. ಎಂತ ಒಳ್ಳೆ ಜನ, ಎಂತ ಒಳ್ಳೆ ಜನ. ಒಂದ್ ದಿವಸ ಎಂತ ಆಗ್ತದೆ, ಬರ್ತಾನೆ, ಮಾತಾಡ್ತಾನೆ. ಮಾತಾಡುವಾಗ ನಮ್ಗೆ ಗೊತ್ತಾಗ್ತದೆ, ಇವಾಗ ಕಚ್ಚಡ ಮಾರೆ, ನಾವು ಎಣಿಸಿದೀವಿ ಒಳ್ಳೆ ಜನ ಅಂತ. ಅಂದ್ರೆ ಮಾತಲ್ಲಿ ಗೊತ್ತಾಗ್ತದೆ. ಅದೇ ರೀತಿ ನಾವು ಶುದ್ಧ ಭಕ್ತರು ಅವರನ್ನು ಈಗ ನೋಡಿ ನಾವು ಗಣನೆ ತರಬಾರ್ದು. ಅವರ ಮಾತುಗಳಿಂದ ನಾವು ಎಸ್, ಇವರು ಉನ್ನತ ಮಟ್ಟದ ಭಕ್ತಿಯಲ್ಲಿ ಇದ್ದಾರಂತ ನಮ್ಗೆ ಗೊತ್ತಾಗ್ಬೇಕು. ಬಾಹ್ಯ ಎಂದಾದ್ರೆ ಕಲಿಯುಗದಲ್ಲಿ ಹೇಗಂದ್ರೆ, ಈ ಶ್ರೀಮಂತ ಬಡವೆಲ್ಲ ಈ ಇದರಲ್ಲಿ ಭೌತಿಕ ಲೋಕದಲ್ಲಿ, ಆದ್ರೆ ಲೋಪದ ಹೇಳ್ತಾರೆ ಎಲ್ಲರೂ ಬಡವರಂತೆ ಕೃಷ್ಣ ಎದುರು. ಈಗ ನಾವು ಹೇಳ್ತೇವೆ ಅವ ಬಡವ, ಇವ ಶ್ರೀಮಂತ. ಯಾಕಂದ್ರೆ ನಾವು ಬಾಹ್ಯ ದೇಶವನ್ನು ನೋಡ್ತಾ ಇದ್ದೇವೆ. ಅಂದ್ರೆ ಒಬ್ಬನ ಹಣ ಇಲ್ಲ, ಒಬ್ಬನ ಬಿಲ್ಡಿಂಗ್ ಉಂಟು, ಅವ ಶ್ರೀಮಂತ ಆಗ್ಬೋದು ನೋಡಿ, ಅವ ಒಂದು 20 ವರ್ಷದಲ್ಲಿ ಎಂತ ಆದ. ಪ್ರಭುದ ಹೇಳ್ತಾರೆ ಎಲ್ಲರೂ ಬಡವರು. ಈ ಲೈಫಲ್ಲಿ ಹಿಂದಿನ ಲೈಫಲ್ಲಿ ಅವರು ಕರ್ಮ ಒಳ್ಳೆ ಮಾಡಿದ್ದಾನೆ, ಈ ಲೈಫಲ್ಲಿ ಸಿಗ್ತಾವನು, ಹಾಗಾಗಿ ಈಗ ಶ್ರೀಮಂತ ಆಗ್ಬೋದು. ಅದು ನೆಕ್ಸ್ಟ್ ಲೈಫ್ ಎಂತ, ಇದು ನಾವು ತಿಳಿಬೇಕು. ಇದಕ್ಕೂ ನಾವು ತಿಳಿಯದೆ ನಾವು ಕನ್ಕ್ಲೂಷನ್ ಬರ್ಲಿಕ್ಕೆ ಇಲ್ಲ. ಆತ ಮಾತುಗಳು ಕೇಳಿ ಗುರುಸು ಹೊರತು ಬಾಹ್ಯ ವೇಷ ನೋಡಿ ಅಲ್ಲ. ಶ್ರೇಷ್ಠ ಮುನಿಗಳು ಅಥವಾ ಸಾಧುಗಳ ಮಾತುಗಳನ್ನು ಕೇಳಲು ನಾವು ಅವರ ಬಳಿಗೆ ಹೋಗಬೇಕೆ ಹೊರತು ಅವರನ್ನು ನೋಡ್ಲಿಕ್ಕಲ್ಲ. ನೋಡಿ, ನಾವು ಮುನಿಗಳ ಬಗ್ಗೆ ಹೋಗ್ತಾ ಇರೋದು ಯಾಕೆ? ಅವರ ಮಾತು ಕೇಳಲಿಕ್ಕೆ, ಅವರ ನೋಡ್ಲಿಕ್ಕೆ ಅಲ್ಲ. ಸಾಧುಗಳ ಮಾತುಗಳನ್ನು ಕೇಳಲು ಸಿದ್ಧವಿಲ್ಲದವನು ಅವರಿಂದ ಯಾವ ಲಾಭವನ್ನು ಪಡೆಯಲಾರ. ನಮಗೆ ಸಾಧುಗಳ ಈ ಲಾಭ ಸಿಗ್ಬೇಕಿದ್ರೆ ನಾವು ಅವರ ಮಾತನ್ನು ಕೇಳಬೇಕು, ಇಲ್ಲ ನಮಗೆ ಯಾವ್ದು ಲಾಭ ಸಿಗುದಿಲ್ಲ. ಶುಕಮುನಿಗಳು ಶ್ರೇಷ್ಠ ಸಾಧುಗಳಾಗಿದ್ರು. ಭಗವಂತ ಲೀಲೆಗಳನ್ನು ಕುರಿತು ಮಾತನಾಡಬಲ್ಲವರಾಗಿದ್ರು. ಅಂದ್ರೆ ಶ್ರೇಷ್ಠ ಸಾಧು ಆಗಿದ್ರು, ಅದನ್ನು ರಿಲೇಟೆಡ್ ಮಾತನಾಡಬಲ್ಲವರಾಗಿದ್ರು. ಅವರು ಸಾಮಾನ್ಯ ಜನರ ಅಪೇಕ್ಷೆಗಳನ್ನು ಪೂರೈಸುತ್ತಿರಲಿಲ್ಲ. ನಮ್ದೆಂತಂದ್ರೆ
ನೋಡಿ ಒಂದು ದಿವಸ ಎಂತಾಯ್ತು ಅಂದ್ರೆ ಪ್ರಭುಪಾದ್ ಟ್ರೈನಲ್ಲಿ ಹೋಗುವಾಗ ಭಾರತಕ್ಕೆ ಬಂದ್ರು. ಭಾರತಕ್ಕೆ ಬಂದ ಕೂಡಲೇ ಎಂತಾಯ್ತು ಅಂದ್ರೆ ಪ್ರಭುಪಾದ್ 5,000 ಶಿಷ್ಯರನ್ನು ಇಟ್ಕೊಂಡು ಬಂದ್ರು. ಅದರಲ್ಲಿ 1,000 ಹೆಂಗಸರು, 4,000 ಗಂಡಸರು. ಆಗ ಎಲ್ಲರಿಗೂ ಹೇಗಂದ್ರೆ ಈ ಬಾಂಬೆಲೆಲ್ಲ ಕೀರ್ತನೆ ಮಾಡುವಾಗ ಹೆಂಗಸರೆಲ್ಲ ಅಂದ್ರೆ ಆ ಪಾಶ್ಚಾತ್ಯ ದೇಶದವರು ಸೀರೆ ಎಲ್ಲ ಹಾಕಿದ್ ನೋಡುವಾಗ ಹೀಗೆ. ಆದ್ರೆ ನಮ್ಗೆ ಆ ಪಾಶ್ಚಾತ್ಯ ದೇಶದ ಮಾಡಿ ಬರುವಾಗ ನಮ್ಗೆ ಇದಾಗುವುದು. ಪ್ರಭುಪಾದ್ ಹೇಳ್ತಾರೆ, ಯು ಆರ್ ವೈಟ್ ಎಲಿಫೆಂಟ್ಸ್, ಅಂದ್ರೆ ನೀವು ಮಾಡಿದ್ರೆ ನಮ್ಮ ಭಾರತದವರು ಫಾಲೋ ಮಾಡ್ತಾರೆ. ಪ್ರಭುಪಾದ್ ಹೇಳಿ. ಹಾಗಾಗಿ ಒಂದ್ ದಿವಸ ಎಂತ ಆಯ್ತು ಅಂದ್ರೆ ಟ್ರೈನಲ್ಲಿ ಪ್ರಭುಪಾದ್ ಹೋಗ್ತಾ ಇದ್ದಾರೆ. ಟ್ರೈನಲ್ಲಿ ಹೋಗುವಾಗ ತುಂಬಾ ಮಂದಿ ಅಂದ್ರೆ ಪ್ರಭುಪಾದ್ ಅಂತ ಗೊತ್ತಾಯ್ತು, ಪ್ರಭುಪಾದ್ ಫೇಮಸ್ ಆಗಿದ್ದಾರೆ, ತುಂಬಾ ದೇವಸ್ಥಾನ ಮಾಡಿದ್ದಾರೆ. ಹಾಗೆ ತುಂಬಾ ಮಂದಿ ಕ್ಯೂ ಅಲ್ಲಿ ಇದ್ದಾರೆ ಟ್ರೈನಲ್ಲಿ. ಶಿಷ್ಯರು ಬಿಡ್ಲೇ ಇಲ್ಲ. ಮತ್ತು ಲಾಸ್ಟ್ಗೆ ಪ್ರಭುಪಾದ್ ಅವರಿಗೊಂದು ಒಂದು ಒಳ್ಳೆ ಎಂತ ಹೇಳುದು, ಒಂದು ಖುಷಿಯಲ್ಲಿದ್ರು ನಗಾಡ್ತಾ, ಜಸ್ಟ್ ನಾವು ಇದು ಮಾಡುವ, ಇಬ್ಬರನ್ನು ಬಿಡುವ ಅಂತ ಹೇಳಿದ್ರು. ಮತ್ತೆ ಇಬ್ಬರನ್ನು ಬಿಟ್ರು. ಅಂದ್ರೆ ಜಸ್ಟ್ ಟೈಮ್ ಪಾಸಿಗೆ ಪ್ರಭುಪಾದ್ ಹೀಗೆ ತಮಾಷೆಗೆ. ಪ್ರಭುಪಾದ್ ಅವ್ರು ಬಂದು ಹೇಳಿದ್ರು, ಸ್ವಾಮೀಜಿ ನೀವು ಅಂದ್ರೆ ತುಂಬಾ ಭಕ್ತಿಯಲ್ಲಿ ಅಡ್ವಾನ್ಸ್, ನನ್ನ ಕೈ ನೋಡಿ ನನ್ನ ಇದು ಭವಿಷ್ಯ ಹೇಳಿ ಅಂತ. ಭಾರತದಲ್ಲಿ ಹೆಚ್ಚಿನವರಿಗೆ ಇದೇ ಆಸಕ್ತಿ, ಅಂದ್ರೆ ಅವ್ರದ್ದು ಎಂತ ಆಗ್ಬೇಕು ನಾಳೆ ಅಂತ, ಇದೆಲ್ಲ ಗೊತ್ತಾಗ್ತದೆ. ಪ್ರಭುಪಾದ್ ಹೇಳುವಂತದ್ದು, ಒಮ್ಮೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಈ ಹೊರೋಸ್ಕೋಪ್ ಅನ್ನು ಬಿಸಾಡ್ಬೋದಂತೆ. ಯಾಕೆಂದ್ರೆ ಈ ಹೊರೋಸ್ಕೋಪ್ ಯಾವ ಪ್ರಕಾರದಲ್ಲಿ ಈ ನಮ್ಮ ಗ್ರಹಗಳು, ಪ್ಲಾನೆಟ್ಸ್, ಪ್ರಭುಪಾದ್ ಹೇಳ್ತಾರೆ ಕೃಷ್ಣ ಪ್ರಜ್ಞೆ ಬಂದ ಮೇಲೆ ಈ 1000 ಗ್ರಹಗಳನ್ನು ಒಂದೇ ಕಿಕ್ಕಲ್ಲಿ ಕೃಷ್ಣನಿಗೆ ಹೊಡಿಬಹುದಂತೆ. ಹಾಗಾಗಿ ಅದು ಏನು ಎಂತ ಹೇಳ್ಬೋದು, ಅದು ಪ್ರಯೋಜನ ಇಲ್ಲ. ಹಾಗೆ ಕೈ ಕೊಡುವಾಗ ಪ್ರಭುಪಾದ್ ಅಂದ್ರೆ ಹೇಳಿದ್ರು, ಕೈ ನೋಡಿ ಹೇಳಿದ್ರು, ಸುಮ್ಮನೆ ಹೇಳಿದ್ರು ಪ್ರಭುಪಾದ್, ನಿನ್ಗೆ ಪೂರ್ತಿ ತೊಂದರೆ ಇರುವಂತದ್ದು. ಅವನಿಗೆ ಆಯ್ತು, ಸ್ವಾಮೀಜಿ ಎಂತೆಲ್ಲ ತೊಂದರೆ ಉಂಟು, ಎಂತೆಲ್ಲ ಉಂಟು, ನಿನಗೆ ಮೃತ್ಯು ಉಂಟು, ನಿನಗೆ ಓಲ್ಡ್ ಏಜ್ ಉಂಟು, ನಿನಗೆ ರೋಗ ಉಂಟು. ಅವಲ್ಲಿಂದ ಹೋದ. ಮತ್ತೆಲ್ಲರೂ ಹೋದ್ರು. ಅಂದ್ರೆ ಅವರಿಗೆ ಒಳ್ಳೇದು ಹೇಳ್ಬೇಕು. ಜ್ಯೋತಿಷ ಹೋಗುದು ಯಾಕೆ, ಒಳ್ಳೇದು, ಕೆಟ್ಟದ್ದು ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ತದೆ. ಪ್ರಭುಪಾದ್ ಹೇಳಿದ್ರು, ಅಂದ್ರೆ ಜನ್ಮ ಮೃತ್ಯು ವಿಚಾರವಾಯ್ತು, ಇದನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಇದು ಉಂಟಂತ ನಾನು ಹೇಳಿದ್ರು, ಆದ್ರೆ ಅವನಿಗೆ ಇದಾಯ್ತು, ಹಾಗೆ ಹೋದ್ರು. ಹಾಗಾಗಿ ನೋಡಿ, ಭಾರತದಲ್ಲಿ ಜನರೆಲ್ಲ ಇದಕ್ಕೆ, ಜನರಿಗೆ ಹೆಚ್ಚಿನಾಗಿ ಎಂತ ಆಗ್ತದೆ ಅಂತ ಇದು ಭಾಗವತನ ಕುರಿತು ಮಾತನಾಡುವಾಗ ಅವರನ್ನು ಗುರುತಿಸಲಾಯಿತು. ಅವರು ನೋಡಿ, ಅವರು ಸಾಮಾನ್ಯರ ಅಪೇಕ್ಷೆಗಳನ್ನು ಪೂರೈಸಲಿಲ್ಲ. ಸಾಮಾನ್ಯರ ಅಪೇಕ್ಷೆ ಇದೆ, ನನ್ನ ಇದು ಕೈ ನೋಡಿ ನನ್ನ ಹೊರೋಸ್ಕೋಪ್ ಹೇಳಿ ಅಂತ. ಅವರು ಭಾಗವತವನ್ನು ಕುರಿತು ಮಾತನಾಡಿದಾಗ ಅವರನ್ನು ಗುರುತಿಸಲಾಯಿತು. ಅವರು ಭಾಗವತ ಮಾತಾಡಿದ್ರು. ಶುಕಮುನಿಗಳು ಎಂದು ಮಂತ್ರವಾದಿಯಂತೆ ಕಣ್ಕಟ್ಟು ಪ್ರದರ್ಶನ ಮಾಡಲಿಲ್ಲ. ಈ ಮಂತ್ರವಾದಿಗಳೆಲ್ಲ ಕಣ್ಕಟ್ಟು ಪ್ರದರ್ಶನ. ಅವನಿಗೆ ಗೊತ್ತಿಲ್ಲ ಅವ ಯಾವಾಗ ಸಾಯ್ತಾನೆ ಅಂತ. ಈ ಮಂತ್ರವಾದಿ ನೀವು ಹೋಗಿ ಕೇಳ್ಬೇಕು, ಹೆಚ್ಚಿನವ್ರು ಹೋಗ್ತಿರಲ್ಲ ಈ ಹೊರೋಸ್ಕೋಪ್ ಇಟ್ಕೊಂಡು, ಅವನ ಹೇಳುವ ನೀನ್ ಯಾವಾಗ ಸಾಯ್ತೀನಿ ಅಂತ. ಅವನಿಗೆ ಗೊತ್ತಿಲ್ಲ ಅವ ಯಾವಾಗ ಸಾಯ್ತಾನೆ ಅಂತ. ಎನಿ ಮೂಮೆಂಟ್ ಸಾಯ್ಬೋದು. ಆದ್ರೆ ನಮ್ಗೆ ಹೇಳುವಂಥದ್ದು ಎಂತ, ನೀನು ಹೀಗೆ ಮಾಡು, ನಿನಗೆ ಇದು ಒಳ್ಳೇದಾಗ್ತದೆ, ಎಲ್ಲವೂ ಹಣ. ಹೊರನೋಟಕ್ಕೆ ಅವರು ಮನೋವಿಕಲರಂತೆ, ಮೂಕರಂತೆ, ಹುಚ್ಚರಂತೆ ಕಾಣಿಸಿದರೂ ಸಹ ನಿಜವಾಗಿ ಅವರು ಶ್ರೇಷ್ಠರಾದ ದಿವ್ಯ ಪುರುಷರಾಗಿದ್ದಾರೆ. ಹೊರನೋಟಕ್ಕೆ ಶುಕಮುನಿ ಮೂಕರಂತೆ, ಹುಚ್ಚರಂತೆ, ಮನೋವಿಕಲರಂತೆ ಕಾಣಿಸಿದ್ರು ಕೂಡ ಅವರು ಶ್ರೇಷ್ಠ ದಿವ್ಯ ಪುರುಷರು. ಎಸ್ ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ